16 ವರ್ಷದಿಂದ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿರುವ ಅಲೆಮಾರಿಗಳಿಗೆ ಊಟ ನೀರು ಇಲ್ಲದೆ ಸಾಯುವ ಪರಿಸ್ಥಿತಿ ಎದುರಾಗಿದೆ ಎಂದು ತಾಲೂಕಿನ ಶಿಳ್ಳೆಕ್ಯಾತ ಸಮುದಾಯದ ಕಾರ್ಯದರ್ಶಿ ನಂದೀಶ್ ತಿಳಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಅಗ್ರಹಾರ ಗೇಟ್ ಬಳಿ ವಾಸಿಸುತ್ತಿರುವ ಜನರ ಸಮಸ್ಯೆ ಕುರಿತು ಅವರು ಮಾತನಾಡಿದರು. ಸರ್ಕಾರ ಹಾಗೂ ಜಿಲ್ಲಾಡಳಿತ, ತಾಲೂಕಾಡಳಿತ, ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡಲೇ ನಿರಾಶ್ರಿತರ ನೆರವಿಗೆ ಬರಬೇಕು. ಅಲೆಮಾರಿ ಜನಾಂಗ ಒಂದು ಹೊತ್ತಿನ ಊಟಕ್ಕಾಗಿ, ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹರಿಹರಪುರ ಅಗ್ರಹಾರ ಗೇಟ್ ಬಳಿ ಸುಮಾರು 20 ಕುಟುಂಬ ಅಲೆಮಾರಿಗಳು ಈ ಗ್ರಾಮಗಳಲ್ಲಿ 16 ವರ್ಷದಿಂದ ವಾಸಿಸುತ್ತಿದ್ದು ಜೀವನಕ್ಕಾಗಿ ಪರದಾಡುತ್ತಿದ್ದಾರೆ. ಈ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ನಿರ್ಗತಿಕರು ತಾಲೂಕಾಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯವನ್ನ ಹಸಿವು ಮುಕ್ತ, ಅಲೆಮಾರಿ ಮುಕ್ತ ರಾಜ್ಯ ಎಂಬುದಾಗಿ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಅಲೆಮಾರಿ ಜನಾಂಗದವರು ಒತ್ತಾಯಿಸುತ್ತಿದ್ದಾರೆ ಎಂದು ಶಿಳ್ಳೆಕ್ಯಾತ ಸಮುದಾಯದ ಕಾರ್ಯದರ್ಶಿ ನಂದೀಶ್ ಹೇಳಿದ್ದಾರೆ. ದಯವಿಟ್ಟು ನೀವು ಮಾನ್ಯ ಯಡಿಯೂರಪ್ಪನವರೇ ಆಗಲಿ, ಸರ್ಕಾರನೇ ಆಗಲಿ, ಅದರ ಆಡಳಿತ ಪಕ್ಷದವರು ಯಾರಾದರೂ ಆಗಲಿ, ದಯವಿಟ್ಟು ಇದನ್ನ ಒಂದು ಕ್ರಮ ತಗೋಬೇಕು. ದಯವಿಟ್ಟು ಈ ನೋಡಿ ಅಲೆಮಾರಿ ಜನಾಂಗದವರು ಈ ತರ ಒಂದು ವ್ಯಾಪಾರ ಮಾಡಬೇಕು. ಒಂದು ಪಾತ್ರೆ ಆಗಲಿ, ಪಗಡೆ ಆಗಲಿ, ಏನಾದ್ರು ಒಂದು ವ್ಯಾಪಾರ ಮಾಡಕ್ ಹೋದ್ರೆ ಜನ ಊರೊಳಗೆ ಸೇರಿಸ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಭಿಕ್ಷೆ ಎತ್ತಿ ಪಾಪ ಅವ್ರ ಅಲೆಮಾರಿ ಜನಾಂಗದವರು ಭಿಕ್ಷೆ ಎತ್ತಿ ಒಂದು 3 ಹೊತ್ತು ಊಟ ಸಾಗಿಸೋರು, ಅವರು ಒಂದು ಜೀವನ ಸಾಗಿಸೋರು, 3 ಹೊತ್ತು ಊಟ ಮಾಡಿ ಜೀವನ ಸಾಗಿಸೋರು ಅವರು. ದಯವಿಟ್ಟು ಈ ಕ್ರಮಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ಕಾರಕ್ಕೆ, ದಯವಿಟ್ಟು ಒಂದು ಕ್ರಮ ತಗೊಳ್ಳೇಬೇಕಿದು. ಅಲೆಮಾರಿ ಜನಾಂಗದವರು ರೇಷನ್ ಕಾರ್ಡ್ ಇದ್ದವರು ರೇಷನ್ ತಗೋತಾರೆ, ರೇಷನ್ ಕಾರ್ಡ್ ಇಲ್ದವರು ಏನ್ ಮಾಡ್ತಾ ಇದ್ದಾರೆ ಹೇಳಿ, ನೀವಂತವ್ರು ಯೋಚನೆ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರತಿ BPL ಕುಟುಂಬಕ್ಕೆ 2 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಈಗ ಪ್ರತಿಯೊಂದು ಕುಟುಂಬ ಅಲೆಮಾರಿಗಳು ಪ್ರತಿಯೊಂದು ರಾಜ್ಯ ಜಿಲ್ಲೆಗಳು ಇದ್ದಾರೆ. ದಯಮಾಡಿ ಅವ್ರ ಗಮನ ತಗೊಳ್ಳಿ. ಬೇಕಾದ್ರಾಗಿ ಹುಡಿಕೊಂಡು ಇದು ಮಾಡಬೇಡಿ. ಅಲೆಮಾರಿಗಳು ಆಲ್ಮೋಸ್ಟ್ ಎಲ್ಲ ಕಡೆ ಒಪ್ಕೊಂಡಿದ್ದಾರೆ. ಕೆಲವು ಕಡೆ ಅನ್ನ ನೀರಿಲ್ಲದೆ ಫುಟ್ಪಾತಲ್ಲಿ ಬಿದ್ದೆಲ್ಲ ಓಡಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಅನ್ನ ಅಂತ ಸಾಯ್ತಾ ಇದ್ದಾರೆ. ಆದಷ್ಟು ಬೇಗ ಕ್ರಮ ತಗೊಳ್ಳಿ. ನಿಮ್ಮ ಸಂಬಂಧಪಟ್ಟ DC ಆಗಲಿ, ತಹಸೀಲ್ದಾರ್ ಆಗಲಿ ಗಮನ ತಗೊಳ್ಳಿ. ಯಾಕಂದರೆ ಅವರು ವ್ಯಾಪಾರ ಮಾಡ್ತಾಯಿದ್ರು, ಭಿಕ್ಷೆ ಮಾಡ್ತಾಯಿದ್ರು. ಇವಾಗ ಎಲ್ಲೇ ಹೋದ್ರು, ಊರಳಿಗೆ ಹೋದ್ರು ಸುಧಾ ಹೊಡೆದು ಕಳಿಸ್ತಾರೆ. ಕೊರೋನಾ ಬಂದಿದ್ದಪ್ಪ, ಕಳಿಸಿ ಹೊರಗಡೆ. ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ನೀವೇ ಹೇಳಿ ಸ್ವಾಮಿ. ಯಡಿಯೂರಪ್ಪನವರೇ, ನೀವು ಮಾತಾಡಿ. ಸುಮ್ಮನೆ ಕೂತ್ಕೊಬಿಟ್ಟು ಲಾಕ್ಡೌನ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರೆ ಅಲೆಮಾರಿಗಳು ಎಲ್ಲಿ ಹೋಗ್ತಾರೆ ಹೇಳಿ. ಹೊಳೆನರಸೀಪುರ.